ರಾಜ್ಯದಲ್ಲಿ ಕೋವಿಡ್ ಕರ್ಫ್ಯೂ ಜಾರಿಯಾಗಿ 3ನೇ ದಿನಕ್ಕೆ ಕಾಲಿಟ್ಟಿದ್ದು ವಾಹನಗಳ ಓಡಾಟ ಅಧಿಕವಾಗಿ ಕಂಡುಬರ್ತಿತ್ತು. ಅಂಗಡಿಗಳ ಮುಂದೆ ಜನರು ಕಳೆದ 2 ದಿನಗಳಿಂದ ಅಧಿಕವಾಗಿ ಕಂಡುಬರ್ತಿದ್ರು. ವಾಹನಗಳಲ್ಲಿ ಅನಗತ್ಯವಾಗಿ ತಿರುಗಾಡುತ್ತಿದ್ದವರನ್ನ ನಗರ ವೃತ್ತ ನಿರೀಕ್ಷಕ ಗೋಪಾಲ್ ನಾಯ್ಕ್ ಮತ್ತು ಸಂಚಾರಿ ಠಾಣೆಯ ರಾಮ್ ನಾಯ್ಕ್ ನೇತೃತ್ವದಲ್ಲಿ ತಪಾಸಣೆಯನ್ನ ನಡೆಸಿದ್ರು. ಬೆಳಿಗ್ಗೆ 10 ಗಂಟೆಯ ಬಳಿಕ ಎಲ್ಲ ಅಂಗಡಿಗಳು ಮುಚ್ಚಲ್ಪಟ್ಟಿದ್ದವು. ತೆರೆದಿದ್ದ ಅಂಗಡಿಗಳನ್ನು ಪೊಲೀಸರು ಮೈಕ್ನ ಮುಖಾಂತರ ಬಂದ್ ಮಾಡಿಸಿದ್ರು. ಇವರೊಂದಿಗೆ ಪುತ್ತೂರು ನಗರಸಭೆ ಅಧಿಕಾರಿಗಳು ಸಹಕರಿಸಿದ್ರು.